ದೇವಸ್ಥಾನದ ಜಾಗ ಅವು ನಡುವೆ 10 ಜನ ಒಂದು ಇಂಚ ಬರ್ತದೆ. ಅಲ್ಲೆಲ್ಲ ನಮ್ಗೆ ಜಾಗ ಉಂಟು, ಅವು ನಮ್ಮ ಸಮಾಧಾನ ಉಂಟು. ಇನ್ನು ಮತ್ತೆ ಅಂತದ್ದು ಮತ್ತೆ ಇನ್ನು ಬೇರೆಲ್ಲ ಹಾಕಿ ತುಂಬಿಕೊಂಡು ಪಂಡಿಯರ ತಕ್ಕದ್ದು ಒಟ್ಟು ಇಜ್ಜಿ ದಾಲ ಇಜ್ಜಿ ಅಥವಾ ಅವ ಆರೋಗ್ಯ ಗೊತ್ತುಂಡಿತ್ತೆ. ಬೇರೆ ದುಂಬೆ ಪಂಚರಿಗೆ ಪೈಸಾ ಪಾಡ್ನೆ ಬೋಡ್ಕಿ ಎಂದು ಬಿಡಿರ್ತೀರ ಅದು ಉಪ್ಪಿನಕಾಯಿ ಎಲ್ಲ ಒಂದರಿಗೆ ನಮ್ಮ ಮನೆ ಯಾವುದು ಈ ಮನೆ? ಅದು ದೇವಸ್ಥಾನದ ಜಾಗದಲ್ಲಿ ನಾವೀಗ ಇಲ್ಲಿ ದೇವಸ್ಥಾನಕ್ಕೆ ಒಂದು 60 ರೂಮಿನ ಒಂದು ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರಲ್ಲಿ ಕಮರ್ಷಿಯಲು, ಆನಂತರ ಒಂದು 60 ರೂಮುಗಳು, ಆನಂತರ ಒಂದು ಡಾಮೆಂಟ್ರಿ ಇದು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕಲ್ಪನೆ ಏನಿದೆ, ಜನಗಳು ಬಂದವರಿಗೆ ನಿಲ್ಲಿಕೆ ವ್ಯವಸ್ಥೆಗಳು ಆಗಬೇಕು ಅಂತ ಕಲ್ಪನೆ ಇದೆ. ಆ ರೀತಿಯಲ್ಲಿ ಈಗ ಒಂದು ಸಾಧಾರಣ 45-50 ಸೆನ್ಸಸ್ಸು ಜಾಗವನ್ನು ಏನು ಬೇರೆಯವ್ರ ಹತ್ರ ಸ್ವಾಧೀನದಲ್ಲಿತ್ತು ಅವರು ಬಿಟ್ಟುಕೊಟ್ಟಿದ್ದಾರೆ. ಈಗ ಇದಕ್ಕೆ ಸುತ್ತಮುತ್ತ ಅಂತ ಇರುವಂಥ ಈಗ ಪುನಃ ಈ ಜಾಗವನ್ನು ಇನ್ನೊಂದು ಸಲ ಕಟ್ಟಲಿಕ್ಕೆ ಆಗೋದಿಲ್ಲ. ಅದು ಹತ್ರದಲ್ಲಿ ನಮಗೆ ಅದನ್ನು ತಗೊಳ್ಳದಿದ್ದರೆ ಮತ್ತು ಇನ್ನೊಮ್ಮೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೊಂದಿಕೊಂಡಿರುವಂಥ ಜಾಗವನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಅವರ ಹತ್ರನೂ ಮನೆಯವ್ರ ಹತ್ರ ನಾವು ಮನವಿ ಮಾಡಿಕೊಂಡಿದ್ದೀವಿ. ಸುಮಾರು 3-4 ತಿಂಗಳಿಂದ ಅವರು ನಮ್ಮ ವ್ಯವಸ್ಥಾಪನಾ ಸಮಿತಿಯವರು ಮನವಿ ಮಾಡಿಕೊಂಡಿದ್ದರು. ಇಲ್ಲ ಅವರು ಬಿಡಲಿಕ್ಕೆ ಆಗೋದಿಲ್ಲ, ಬಿಡ್ತೀನಿ ಅಂತ ಹೇಳಿದ್ರು. ಮತ್ತು ನಾವು ಇನ್ನು ತುಂಬ ಕಾಯಲಿಕ್ಕೆ ಆಗೋದಿಲ್ಲ ನಮಗೆ, ಯಾಕಂತ ಹೇಳಿದ್ರೆ ಇನ್ನು ಜೀರ್ಣೋದ್ಧಾರ ಕೆಲಸಗಳು ಮಾಡಬೇಕು, ಎಲ್ಲ ಕೆಲಸಗಳು ಆಗ್ತಾಯಿದೆ. ನಾವು ಪ್ಲ್ಯಾನ್ ಮಾಡಿದ್ದೀವಿ, ಇದನ್ನು ನಾವು ಸ್ಟಾರ್ಟ್ ಮಾಡದಿದ್ದರೆ ಏನು ಕೆಲಸಗಳು ಮಾಡಲಿಕ್ಕೆ ಆಗೋಲ್ಲ. ಅದಕ್ಕಾಗಿ ಇಲ್ಲಿರುವಂಥ ಜಾಗಗಳನ್ನು ಈ ಸುತ್ತಮುತ್ತ ಇದಕ್ಕೆ ತಾಗಿಕೊಂಡಿರುವಂಥ ಜಾಗಗಳನ್ನು ಇದಕ್ಕೆ ದೇವಸ್ಥಾನದ ಬಳಕೆಗೆ ಅಗತ್ಯ ಇರೋದ್ರಿಂದ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಅದು ನಾವೇ ದೇವಸ್ಥಾನದ ವತಿಯಿಂದ ತೆರವುಗೊಳಿಸಿದ್ದೀವಿ. ನಿನ್ನೆ ಅಚಾನಕ್ಕಾಗಿ ಆಗಿದೆ, ಯಾರು ಮಾಡಿದ್ದು ಗೊತ್ತಿಲ್ಲ? ಅಲ್ಲ, ಅಚಾನಕ್ ಏನಿಲ್ಲ, ಅವ್ರಿಗೆ ಹೇಳಿದ್ದೇವೆ. ಅವರಿಗೆ ನಮ್ಮ ದೇವಸ್ಥಾನದ ಭಕ್ತಾದಿಗಳು ತುಂಬ ಜನ ಇದ್ದಾರೆ. ಅವರು ಈಗ ನಮ್ಮನ್ನು ಕೂತ್ಕೊಳ್ಳಿಕ್ಕೆ ಬಿಡು, ನಾವು ತೆರವುಗೊಳಿಸ್ತೀವಿ ಅಂತ ಹೇಳಿದ್ರೆ ನಾವು ದೇವಸ್ಥಾನದ ಜಾಗವನ್ನು ತೆರವುಗೊಳಿಸಿ ಅವ್ರಿಗೆ ಹೇಳ್ತೇವೆ, ಬಿಡಬೇಕು ಅಂತ ಹೇಳ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆಗಿಲ್ಲ ಅಂತಂದರೆ ನಾವು ತೆರವುಗೊಳಿಸಿ ಕೆಲಸವನ್ನು ಮಾಡ್ತೀವಿ. ಅವರಿಗೆ ಬೇರೆ ಮನೆ ಇಲ್ಲಾದರೆ ನಾವು 2.25 ಸೆನ್ಸು ಜಾಗವನ್ನು ಎಲ್ಲಿ ಬೇಕಾದರೂ ಕೊಡ್ತೀವಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಕಟ್ಟಲಿಕ್ಕೆ ದುಡ್ಡು ಕೊಡ್ತೀವಿ. 2.25 ಸೆನ್ಸು ಜಾಗವನ್ನು ಕೊಡ್ತೇವೆ. ಈಗ ಒಂದು ವರ್ಷದಿಂದ ಹೇಳ್ಕೊಂಡು ಬಂದಿದ್ದೀವಿ, ದೇವಸ್ಥಾನದ ಜಾಗವನ್ನು ಬಿಡಿ, ಅದು ದೇವಸ್ಥಾನದ ಅಭಿವೃದ್ಧಿಗೆ ಬೇಕು. ಅದರಿಂದ ಇದರಲ್ಲಿ ಇನ್ನು ಮೀನಾಮೇಷ ಮಾಡಿದರೆ ಆಗೋದಿಲ್ಲ. ಒಂದು ಹಂತ ಟೈಮ್ ಕೊಟ್ಕೊಂಡು ಬಂದಿದ್ದೀವಿ. ಇನ್ನು ಬಾಕಿ ಬಿಡೋದವರಿಗೆ ಈಗ ನಿಮ್ಮ ಎದುರು ಹೇಳೋದು, ನೀವು ಬಿಟ್ಟುಬಿಡಿ ದೇವಸ್ಥಾನದ ಜಾಗವನ್ನು, ನೀವು ಬಿಡೋದಿದ್ದರೆ ನಾವು ಬಿಡೋದಿಲ್ಲ. ಇನ್ನು ಈ ಪರಿಸರದಲ್ಲಿ ಯಾವುದೆಲ್ಲ ಮನೆ ಇನ್ನು ತುಂಬ ಜಾಗ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಜಾಗಗಳು ಯಾವುದೆಲ್ಲ ಇದೆ ಅದನ್ನೆಲ್ಲ ತೆರವುಗೊಳಿಸ್ತೀವಿ. ಈಗ ಹಂತ ಈಗ ನಮಗೆ ಇದು ಸ್ವಲ್ಪ ಬೇಗ ಮಾಡಿದೆ, ಯಾಕಂತ ಹೇಳಿದ್ರೆ ನಾವೀಗ ಶಿಲಾನ್ಯಾಸವನ್ನು ಮಾಡಬೇಕು, ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಕಟ್ಟಬೇಕು, ರೂಮಿನ ವ್ಯವಸ್ಥೆ ಆಗಬೇಕು. ಅದರಿಂದ ಅವರು ಬಿಟ್ಕೊಟ್ಟಿದ್ದಾರೆ, ಎಲ್ಲ ಅವರವರೇ ಬಿಟ್ಕೊಳ್ತಾರೆ. ಕೆಲವರು ಸ್ವಲ್ಪ ಏನಾದರೂ ಸಿಗ್ತದ ಏನಾದರೂ ಆಗ್ತದ ಅಂತ ತಿಳ್ಕೊಂಡವರಿಗೆ ಬಹುಶಃ ದೇವಸ್ಥಾನದ ಜಾಗದಲ್ಲಿ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ನಮಗೂ ನೋವಾಗ್ತದೆ, ಇಷ್ಟು ವರ್ಷ ಇಲ್ಲಿ ಇದ್ದಿದ್ದೀರಿ ನಾವು ಆಮೇಲೆ ಹೇಳಲಿಕ್ಕೆ. ಈಗ 1 ವರ್ಷ ಟೈಮ್ ಕೊಟ್ಟಿದ್ದೀವಿ. ಜಾಗ ಇಲ್ಲದವರಿಗೆ, ಮನೆ ಇಲ್ಲದವರಿಗೆ ಜಾಗ ಕೊಡ್ತೀವಿ. 4 ತಿಂಗಳಲ್ಲಿ ಜಾಗ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಮೊದಲು ಅಲ್ಲಿ ಇದ್ದವರಿಗೂ ಕೂಡ ಅವರನ್ನೆಲ್ಲ ಪಂಚಾಯತ್ನಲ್ಲಿ ಫೀಡ್ ಮಾಡುವ ಕೆಲಸವನ್ನು ಮಾಡಿದ್ವಿ. ಅವರಿಗೂ ಕೂಡ ಜಾಗ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಯಾರಿಗೂ ಅನ್ಯಾಯ ಮಾಡಬೇಕಂತಲ್ಲ. ಅವರು ಇಷ್ಟು ವರ್ಷ 40-50 ವರ್ಷದಿಂದ ಇಲ್ಲಿ ಇದ್ದಾರೆ, ಮನೆಯೆಲ್ಲ ಕಟ್ಟಿಕೊಂಡು ಒಳ್ಳೆಯದಾಗಿದ್ದಾರೆ. ದೇವರಿಗೆ ಬಿಟ್ಟುಕೊಡ್ಬೇಕು, ನನಗೇನು ಕೇಳ್ತಾ ಇಲ್ಲ, ದೇವರಿಗೆ ಬಿಟ್ಟುಕೊಡಿ ಅಂತ ಕೇಳ್ತೀವಿ ಅಷ್ಟೇ. ಸರ್, ಈಗ ಏನು ಮನೆ ಬಿದ್ದಿದೆ ಅವರು ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತರು ಅಂತ ಕೇಳಲ್ಪಡ್ತಾ ಇದೆ. ಹಾಗೆ ಅವರಿಗೆ ಈ ರೀತಿ ಅನ್ಯಾಯ ಆದರೆ ಉಳಿದವರಿಗೆ ಹೇಗಾಗಿದೆ ಅಂತೇಳಿ ಕೂಡ ಒಂದು ಮಾತುಕತೆ ನೋಡಿ. ಇಲ್ಲಿ ಕಾಂಗ್ರೆಸ್ BJP ಅಂತ ನಾವು ಖಂಡಿತ ಮಾಡ್ತಾ ಇಲ್ಲ. ನಾವು ದೇವಸ್ಥಾನ ಅಂತ ಬಂದಾಗ ನನಗೆ ಗೊತ್ತಿಲ್ಲ, ಇಲ್ಲಿ ತೆರವುಗೊಳಿಸುವಂಥ ಕೆಲಸಗಳು ಮೊನ್ನೆಯಿಂದ ಭಕ್ತಾದಿಗಳೇ ರಾಶಿ ಬಿದ್ದು ಬೀಳ್ತಾರೆ. ತೆರವುಗೊಳಿಸ್ಬೇಕು, ನೀವು ಯಾವಾಗ ಮಾಡ್ತೀರಿ, ಯಾವಾಗ ಜೀರ್ಣೋದ್ಧಾರ ಮಾಡ್ತೀರಿ, ದೇವಸ್ಥಾನದ ಜಾಗವನ್ನು ತೆರವುಗೊಳಿಸಿ ನೀವು ಹೇಳಿ, ಇಲ್ಲದ್ರೆ ನಾವು ಮಾಡಿ. ಈಗ ಇನ್ನು ಮುಂದೆ ಜನರೇ ಬಂದು ಇದನ್ನು ತೆರವುಗೊಳಿಸುವಂಥ ಪ್ರಕ್ರಿಯೆಗಳು ನಡೀತದೆ. ಅವರು ಒಳ್ಳೆ ಕಾರ್ಯಕರ್ತರು, ಒಳ್ಳೆಯವರು ಇರ್ಬೋದು, ನನಗೆ ಗೊತ್ತಿಲ್ಲ. ಅವರಿಗೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ನಾವೀಗ ದೇವಸ್ಥಾನದಲ್ಲಿ ಕಾಂಗ್ರೆಸ್ಸು BJP ಅಂತ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೋಡಿ, ಅಭಿವೃದ್ಧಿ ಮಾಡುವಾಗ ಹಾರ್ಡ್ ಡಿಸಿಷನ್ಸ್ ಆಗ್ತದೆ, ಏನು ಮಾಡೋಕ್ಕಾಗಲ್ಲ. ಯಾವುದೇ ಒಂದು ದೇಶ ಆಗಲಿ, ಯಾರೇ ಆಗಲಿ, ಎಲ್ಲಾಗಲಿ ಅಭಿವೃದ್ಧಿ ಅಂತ ಹೇಳುವ ಕೆಲವು ಹಾರ್ಡ್ ಡಿಸಿಷನ್ ನೋವು ನಮಗೂ ಆಗ್ತದೆ. ಪಾಪ ಇಷ್ಟು ವರ್ಷ ಇದ್ದಾರೆ ಅಂತ ನೋವಾಗ್ತದೆ. ಆದರೆ ಏನು ಮಾಡೋದು ಸಾಧ್ಯವೇ ಇಲ್ಲ. ಇದನ್ನು ಇನ್ನೊಮ್ಮೆ ನಾವು ಆ ಜಾಗವನ್ನು ಈಗ 1 ತಿಂಗಳು 1 ವರ್ಷ ನಂತರ ಬಿಟ್ಟುಕೊಟ್ರಂತ ಇದನ್ನು ನೀವು ಕಾಂಪ್ಲೆಕ್ಸ್ ಸೇರಿಸಲಿಕ್ಕೆ ಆಗೋದಿಲ್ಲ. ಮತ್ತು
ದೇವಸ್ಥಾನದ ಇನ್ನೊಬ್ಬರ ಜಾಗೆಯನ್ನು ಬಿಟ್ಟು ಕೊಡಲೇಬೇಕಲ್ಲ ಇವತ್ತೆಲ್ಲ ನಾಳೆ. ಅವರಿಗೂ ಒಳ್ಳೆಯದೇ. ಈಗ ಅವರಿಗೆ ಕಷ್ಟ ಅಂತ ಅನಿಸ್ಬೋದು. ಬಹುಶಃ ಇನ್ನೊಂದು 6 ತಿಂಗಳಾದರೆ ಅವ್ರು ಹೌದು ಒಳ್ಳೆಯದಾಯಿತು, ನಾನು ನನ್ನ ಸ್ವಂತ ನೆಲೆಯಲ್ಲಿ ನಾನೆಲ್ಲ ಇಡ್ತೇನೆ, ಇದು ಒಳ್ಳೆಯದಾಯಿತು ಅನ್ನೋ ವಿಚಾರಕ್ಕೆ ಅವರ ಮನಸ್ಸಿಗೆ ಬರ್ತದೆ. ನಾವೇನು ಅನ್ಯಾಯ ಮಾಡಬೇಕಂತ ಯಾರಿಗಿಲ್ಲ. ಆದರೆ ಹೇಳಿದ್ದೀವಿ, ಸಮಯ ಕೊಟ್ಟಿದ್ದೀವಿ, ಇನ್ನೂ ಇದನ್ನು ಬಿಟ್ಟು ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರು ಅರ್ಥ ಮಾಡ್ಕೊಳ್ಬೇಕಂತ. ಅವ್ರೇನಾದರೂ ಡಿಮಾಂಡ್ ಇಟ್ಟಿದ್ರು? ಏನು ಡಿಮಾಂಡ್ ಇಟ್ಟಿಲ್ಲ ನಾವು. ಇದು ಡಿಮಾಂಡ್ ಇಡಲಿಕ್ಕೆ ಹಾಗೆ ದುಡ್ಡು ಕೊಡಲಿಕ್ಕೆ ಆಗೋಲ್ಲ. ನಿಮ್ಮ ಜಾಗವನ್ನು ನೀವು ಬಿಟ್ಟುಕೊಡ್ಲಿಕ್ಕೆ ಡಿಮಾಂಡ್ ಕೊಡ್ತಾಯಿದ್ರೆ ಯಾರಿಗೆ ಕೊಡ್ಬೋದು ಸರ್? ಅದು ಕಷ್ಟ ಆಗ್ತದೆ ಅಲ್ಲ. ಅವಿತು ಇಂಬೇರೆಲ್ಲ ಬೇರೆ ಆರ್ಟಿಸಿ ಬೇರೆ ಲೈಕಲ್ಲಿ ಒಂದು ಎಕರೆ ತೀರುಚಿ ಅವು ಮೂಲ ಮಾಲಿಂಗೇಶ್ವರ ಬಂಡಾರ ಅವು ಆರ್ಲ ಒಪ್ಪ ಬೇರೆ ವಿದೌಟ್ ರೆಕಾರ್ಡ್ ಆರ್ಟಿಸಿ. ಹಲೋ ಹಲೋ 50 ನಿಮ್ಮ ಹೆಸರಲ್ಲಿ ಆಫೀಸ್ ಇದೆಯಾ? ಇದೆ ಸರ್. ಬೇರೆ ದಾಖಲೆ ಇದೆಯಾ? ಸರ್ ಇವರ ತಂದೆ ಸಂಜೆ ಸಿಟಿಯಲ್ಲಿ ಕೆಲಸಕ್ಕೆ 50 ರೂಪಾಯಿ ಕೊಟ್ಟರೆ ಆರ್ಟಿಸಿ ಹಾಗೆಲ್ಲ ನಾವು ಗೌರ್ಮೆಂಟ್ ಅರ್ಜಿ ಕೊಡ್ತೇವೆ. ಆಗಿದೆ ಟ್ರಿಬ್ಯುನಲ್ ಆಗಿದೆಯಾ ನಿಮಗೆ? ಗೌರ್ಮೆಂಟ್ ಅರ್ಜಿ ಕೊಡು. ಅದೇ ಈಗ ಅರ್ಜಿ ಕೊಟ್ಟರೆ ಸರ್ ಇದಕ್ಕೆ ಲೋನ್ ತೆಗಿಲಿಕ್ಕೆ ಆಗೋದು. ಅಲ್ಲದೆ ಬೇರೆ ಏನಾದ್ರು ದಾಖಲೆ ಇದೆ ನಿಮ್ಮ ಹತ್ರ? ಏನಿದೆ? ಈಗ ಅದು ಸಂಜಯ್ ಶೆಟ್ಟಿ ಅವರು ಕೂತ್ಕೊಳ್ಳಿ. ಅವಿತು ಇಂಬೇರೆಲ್ಲ ಬೇರೆ ಆರ್ಟಿಸಿ ಬೇರೆ ಲೈಕಲ್ಲಿ ಒಂದು ಎಕರೆ ತೀರುಚಿ ಅವು ಮೂಲ ಮಾಲಿಂಗೇಶ್ವರ ಬಂಡಾರ ಅವು ಆರ್ಲ ಒಪ್ಪ ಬೇರೆ ವಿದೌಟ್ ರೆಕಾರ್ಡ್ ಆರ್ಟಿಸಿ. ಹಲೋ ಹಲೋ 50 ನಿಮ್ಮ ಹೆಸರಲ್ಲಿ ಆಫೀಸ್ ಇದೆಯಾ? ಇದೆ ಸರ್. ಬೇರೆ ದಾಖಲೆ ಇದೆಯಾ ನಿಮ್ಮ ಸರ್? ಇವರ ತಂದೆ ಸಂಜೆ ಸಿಟಿಯಲ್ಲಿ ಕೆಲಸಕ್ಕೆ 50 ರೂಪಾಯಿ ಕೊಟ್ಟರೆ ಆರ್ಟಿಸಿ ಹಾಗೆಲ್ಲ ನಾವು ಗೌರ್ಮೆಂಟ್ ಅರ್ಜಿ ಕೊಡ್ತೇವೆ. ಆಗಿದೆ ಟ್ರಿಬ್ಯುನಲ್ ಆಗಿದೆಯಾ ನಿಮಗೆ? ಗೌರ್ಮೆಂಟ್ ಅರ್ಜಿ ಕೊಡು. ಅದೇ ಈಗ ಅರ್ಜಿ ಕೊಟ್ಟರೆ ಸರ್ ಇದಕ್ಕೆ ಲೋನ್ ತೆಗಿಲಿಕ್ಕೆ ಆಗೋದು. ಅಲ್ಲದೆ ಬೇರೆ ಏನಾದ್ರು ದಾಖಲೆ ಇದೆಯಾ ನಿಮ್ಮ ಹತ್ರ? ಏನಿದೆ? ಈಗ ಅದು ಸಂಜಯ್ ಶೆಟ್ಟಿ ಅವರು ಕೂತ್ಕೊಳ್ಳಿ. ಸರ್ ಈಗ ಸರ್ ಇವರೀಗ ಹೇಳುವುದಿಲ್ಲ ಅಂತ ಹೇಳ್ತಾರೆ, ದೇವಸ್ಥಾನಕ್ಕೆ ಬಿಟ್ಟು ಕೊಡ್ತಾನೆ ಅಂತ ಹೇಳ್ತಾರೆ. ಸರ್ ಇಲ್ಲಿ ಸರ್ ಇಡೀ ತಪ್ಪುವುದು వ్యవసాయ ఈ అతను ఈ అతను కల్చరల్ ಸಂಬಂಧ ಜಾಗಿ ಜಾಗಿ ಅರ್ಜಿ ಬರಲಿ ನೀವು ಬಲ್ಲ ದುಡ್ಡು ದೇವಸ್ಥಾನಕ್ಕೆ ಕೊರೋನಾ ಮಾತಾಡಿ
ಇಂಪಾರ್ಟೆಂಟ್ ಅಲ್ಲ ಜೀರ್ಣೋದ್ಧಾರ ಇದೆ ಅದಕ್ಕೆ ಪಣಿದು ಮಾನವೀಯ ಪಣಿ ದಾನ ಒಂದು ದೇವಸ್ಥಾನದ ಬಗ್ಗೆ ಹಾಕುದು ಕೈ ಹಿಡಿದು ಮಾತಾಡೋದು ಈಗಲೇ ಬೇಜಾರಾಗ್ಬೋದು ಅಲ್ಲ ಏನು ಇಂಜಿನ ಅನ್ಕೊಂಡು ನಿಖಲೆಗಳ ಇದು ನೆಲ ಪರ್ಮನೆಂಟ್ ಆಗ್ತದೆ ಇನಿ ಅಂತಂದರೆ ಎಲ್ಲ ನಮ್ಮ ಜೋಕ್ಲೆಗಳೇ ನಮ್ಮ ದಾಳ ನೆಲೆ ಇದ್ದಂದು ಗಾಳಿ ದಿಕ್ಕಲಕ್ಕೆ ಇತ್ತು ಈಗ ಪೂರ ಆದೇಶ ಮಾಡ್ತಾರೆ ನೋಟಿಸ್ ಮಾಡ್ಕೊಳ್ಳಿ ಅಂತ ನೋಟಿಸ್ ಮಾಡಿದ್ರೆ ಕೋರ್ಟ್ ಫೈಟ್ ಮಾಡಿ ಬಿಡುಪುಲಿ ಕಟ್ಟಿದ್ದಾನೆ ಅದು ದಾಳ ಕಾಂಪನ್ಸೇಷನ್ ಪ್ಲಾನ್ ಮಾಡಿ ಬಂದ ಆಗಲ್ಲ ಇದು ಬೇರೆ ಆ ಕಡೆ ಎಲ್ಲ ಒಜಾಲ ಸರಿತಾ ಮಲ್ತೊಂಡ ಎಂಟೆ ದೀಪಲ ಚೋದ ರೆಟ್ಟು ನೀರಿದ್ದಿ ಲೆಕ್ಕ ದೀಪ ಹಿಂಗೆ ಸರ್ ಹಿಂದೆ ಇಲ್ಲಿ ಹಿಂದೆ ಅದೇ ರೋಡ್ ಹಂಚಿಲ್ದುಂಡ